ಮಂಗಳೂರಿನ ಇನೋಲಿ ಬ್ಯಾರಿಸ್ ನಾಲೆಜ್ ಕ್ಯಾಂಪಸ್ನಲ್ಲಿ ಅಕ್ಟೋಬರ್ 30ರಂದು ಪದವಿ ದಿನದ ಸಂಭ್ರಮದ ಕ್ಷಣಗಳನ್ನು ಆಚರಿಸಲಾಗುವುದು. ಬ್ಯಾರಿಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮತ್ತು ಬ್ಯಾರಿಸ್ ಎನ್ವಿರೋ ಆರ್ಕಿಟೆಕ್ಚರ್ ಡಿಸೈನ್ ಸ್ಕೂಲ್ನ 9ನೇ ಪದವಿ ಸಮಾರಂಭವು ನಡೆಯಲಿದೆ. ಮಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಬಿಐಟಿ ಪ್ರಾಂಶುಪಾಲರಾದ ಡಾಕ್ಟರ್ ಎಸ್ಐ ಮಂಜೂರ್ ಬಾಷಾ ಅವರು ಕಾರ್ಯಕ್ರಮದಲ್ಲಿ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಸಿಎನ್ ಅಶ್ವಥ್ ನಾರಾಯಣ್, ಗ್ಲೋಬಲ್ ಲಿಮಿಟೆಡ್ನ ಎನ್ಟಿಟಿ ಸಿಇಒ ಶರದ್ ಸಂಘಿ, ಸುರತ್ಕಲ್ ಎನ್ಐಟಿಕೆ ನಿರ್ದೇಶಕ ಡಾಕ್ಟರ್ ಉಮಾ ಮಹೇಶ್ವರರಾವ್, ಶಾಸಕ ಯುಟಿ ಖಾದರ್ ಭಾಗವಹಿಸಲಿದ್ದಾರೆ. ಪದವಿ ಪ್ರದಾನ ಸಮಾರಂಭದ ಉದ್ಘಾಟನಾ ಭಾಷಣವನ್ನು ಸಚಿವ ಡಾಕ್ಟರ್ ಅಶ್ವಥ್ ನಾರಾಯಣ್ ಅವರು ಮಾಡಲಿದ್ದು, ಮುಖ್ಯ ಭಾಷಣವನ್ನು ಶರದ್ ಸಂಘಿ ಅವರು ಮಾಡಲಿದ್ದಾರೆ. ಪದವಿ ದಿನದ ಭಾಷಣವನ್ನು ಡಾಕ್ಟರ್ ಉಮಾ ಮಹೇಶ್ವರರಾವ್ ಅವರು ಮಾಡಲಿದ್ದಾರೆ. ಇನ್ನು 2017ರ ಬ್ಯಾಚ್ನ ಪದವೀಧರರು ಮತ್ತು 2019ರ ಬ್ಯಾಚ್ನ ಇಂಜಿನಿಯರಿಂಗ್ ಸ್ನಾತಕೋತ್ತರ ಪದವೀಧರರನ್ನು ಸನ್ಮಾನಿಸಲಾಗುವುದೆಂದು ಮಾಹಿತಿಯನ್ನ ನೀಡಿದರು. The eminent personalities to grace this occasion will include Dr. C.N. Ashwath Narayanan, Honorable Minister of Science, Technology, Higher Education and IDPD, Government of Karnataka, Mr. Sharath Shangi, CEO, NTT Global Limited, Mumbai, Dr. Uma Maheshwar Rao, Director, NITK, Suratkal, Mr. UT Khadar, MLA and ex-minister, Government of Karnataka, and Mr. AKM Ashraf, MLA, Manjeshwar, Kerala. Also architect NM Salim Associates, Calicut will be the guest of honor. Graduation inaugural address will be by Dr. Ashwath Narayanan. The keynote address will be by Mr. Sharath Shangi. Graduation day address will be by Dr. Uma Maheshwar Rao. And Mr. Syed Mohammad Berry, Chairman, Berry's Academy of Learning, will preside over the function. ಈ ಸಂದರ್ಭದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಬೀಡ್ಸ್ ಪ್ರಾಂಶುಪಾಲರಾದ ಆರ್ ಅಶೋಕ್ ಎಲ್ ಮೆಂಡೋನ್ಸಾ, ಬಿಐಟಿ ಪಾಲಿಟೆಕ್ನಿಕ್ ನಿರ್ದೇಶಕ ಡಾಕ್ಟರ್ ಅಜೀಜ್ ಮುಸ್ತಫಾ, ಬಿಐಟಿ ಮಂಗಳೂರಿನ ಇಸಿಎ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಅಬ್ದುಲ್ ಗುಬ್ಬಿ ಉಪಸ್ಥಿತರಿದ್ದರು.